ಸರ್ವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇಂದಿನ ಸರಣಿ ಸಂಚಿಕೆ 85. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಮತ್ತು ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ತ್ರಾಸಿನಲ್ಲಿ ಕಪ್ಪೆಗಳ ಸರಿ ಕೂಡಿಸುವ ಚತುರಿ. ತ್ರಾಸಿನಲ್ಲಿ ಕಪ್ಪೆಗಳ ಸರಿ ಕೂಡಿಸುವ ಚತುರಿ. ಸಂಸ್ಕೃತಿ ದ್ವಂದ್ವಗಳ ಸಮತೂಗಲ್ ಅರಿವಂ. ಬೀಸು ಕತ್ತಿಗಳ ಮಧ್ಯದಿ ನೂಲ್ಮೇಲ್ ನಡೆವ ಸಾಹಸವು ಈ ಗೃಹ ಧರ್ಮ. ಬೀಸು ಕತ್ತಿಗಳ ಮಧ್ಯದಿ ನೂಲ್ ಮೇಲೆ ನಡೆವ ಸಾಹಸವು ಈ ಗೃಹ ಧರ್ಮ ಮಂಕುತಿಮ್ಮ. ತ್ರಾಸಿನಲ್ಲಿ ಕಪ್ಪೆಗಳ ಸರಿಗೂಡಿಸುವ ಚತುರಿ. ಸಂಸ್ಕೃತಿ ದ್ವಂದ್ವಗಳ ಸಮದೂಗಲರಿವಂ. ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ ನಡೆವ ಸಾಸವಿ ಗೃಹ ಧರ್ಮ ಮಂಕುತಿಮ್ಮ. ಸಾಸವಿ ಗೃಹ ಧರ್ಮ ಮಂಕುತಿಮ್ಮ. ಬಂಧುಗಳೇ, ಪ್ರತಿಯೊಬ್ಬನ ಬದುಕಿನಲ್ಲಿಯೂ ಕೂಡ ಗೃಹಸ್ಥಾಶ್ರಮ ಧರ್ಮಕ್ಕೆ ಅವಕಾಶಗಳಿರ್ತವೆ. ಆದರೆ ಕೆಲವರು ಸ್ವೀಕರಿಸಿದರೆ ಇನ್ನು ಕೆಲವರು ಸ್ವೀಕರಿಸದೆ ಏಕಾಂಗಿಯಾಗಿ ತಮ್ಮ ಬದುಕನ್ನು ಗೆಲ್ತಾರೆ. ಜೀವನದ ಪ್ರತಿ ಹಾದಿಯಲ್ಲಿಯೂ ಕೂಡ ಸರಳತೆಯೂ ಇದೆ, ಕ್ಲಿಷ್ಟತೆಯೂ ಇದೆ. ಆದರೆ ಅದನ್ನು ನೋಡುವ, ಅದನ್ನು ಆಯ್ಕೆ ಮಾಡಿಕೊಳ್ಳುವ ಅಥವಾ ಸವಾಲುಗಳು ಬಂದಾಗ ಪರಿಹರಿಸಿಕೊಳ್ಳುವ ಆ ಚಾಕಚಕ್ಯತೆ ಪ್ರತಿಯೊಬ್ಬನಿಗೂ ಬೇಕಾಗ್ತದೆ. ಪ್ರತಿಯೊಬ್ಬನ ಗೃಹಸ್ಥಾಶ್ರಮದ ಜೀವನದಲ್ಲಿ ಕೂಡ ಹಲವು ಪರಿದಾಟಗಳನ್ನು ನಾವು ಅನುಭವಿಸುವುದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ ಅಥವಾ ಸ್ವತಃ ನಾವೇ ಕೂಡ ಅನುಭವಿಸಿರುತ್ತೇವೆ. ಕಪ್ಪೆಗಳನ್ನು ತೂಕದ ತಕ್ಕಡಿಯಲ್ಲಿಟ್ಟು ತೂಕ ಮಾಡುವುದು ಅಷ್ಟು ಸುಲಭವಾದ ಕೆಲಸವಲ್ಲ, ಅದು ಬಹಳ ಕಷ್ಟವಾದ ಕೆಲಸ. ಒಂದು ರೀತಿಯಲ್ಲಿ ಅದು ಸಾಹಸವೇ ಸರಿ ಅಂತ ಹೇಳ್ತಾರೆ. ಇಲ್ಲಿ ತಕ್ಕಡಿಯಲ್ಲಿ ಕಪ್ಪೆಗಳನ್ನ ಸಮರ್ಪಕವಾಗಿ ತೂಗಬಹುದಾದ, ಸರಿಗೂಡಿಸುವ ಚತುರ ಸಂಸಾರದಲ್ಲಿ ಬರುವ ಉಭಯ ಸಂಕಟಗಳನ್ನು, ಬರುವ ಕಷ್ಟ ನಷ್ಟಗಳನ್ನು ಸಮನಾಗಿ ತೂಗಲು ಯಾರಾತ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿರ್ತಾನೆ ಅವನು ಅದನ್ನು ತಿಳಿಯುತ್ತಾನೆ, ಅರಿಯುತ್ತಾನೆ, ನಿಭಾಯಿಸುತ್ತಾನೆ. ಎರಡೂ ಕಡೆ ಜನರು ಬೀಸುಗತ್ತಿಗಳನ್ನು ಹಿಡಿದು ನೀನು ಬಿದ್ದರೆ ನಿನ್ನ ತಲೆಯನ್ನು ಕತ್ತರಿಸುವುದಕ್ಕೆ ಸಿದ್ಧರಾಗಿರುವಾಗ ಎರಡು ಕಂಬಗಳಿಗೆ ಕಟ್ಟಿರುವ ದಾರದ ಮೇಲೆ ನಡೆಯುವಂತಹ ಸಾಹಸವನ್ನೇ ಈ ಗೃಹಸ್ಥಾಶ್ರಮ ಧರ್ಮದಲ್ಲಿ ಅನುಸರಿಸಬೇಕಾಗ್ತದೆ ಅನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತದೆ. ಪ್ರತಿಯೊಬ್ಬನು ತನ್ನ ಜೀವನದಲ್ಲಿ ಸಂಸಾರದ ಶರದಿಯನ್ನ ದಾಟಲು ಹರಸಾಹಸವನ್ನೇ ಪಡುತ್ತಾರೆ. ಎಲ್ಲಿಯೂ ಕೂಡ ಸರಳವಾದ ಸುಲಭವಾದ ಮಾರ್ಗಗಳು ಇರೋದಿಲ್ಲ. ಆದರೆ ನಾವು ಅದನ್ನು ಕಂಡುಕೊಳ್ಳುವಂತ ಬಗೆ ಇರಬೇಕಾಗ್ತದೆ. ಭಗವಂತನ ಅಥವಾ ದೇವರ ಅನುಗ್ರಹ ಇದ್ದರೂ ಕೂಡ ಪರಿಶ್ರಮ ಎನ್ನುವಂಥದ್ದು ಇಲ್ಲಿ ಅನಿವಾರ್ಯ. ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೆಯುವುದು ಎಷ್ಟು ದುಸ್ತರವೋ ಹಾಗೆ ಇಲ್ಲಿ ಕೂಡ. ಆದರೆ ಭಯ ಬೇಡ, ಪ್ರೀತಿ ಬೇಕು, ಸಾಹಸ ಇರಬೇಕು. ಮನೆ, ಮಠ, ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಅಕ್ಕಪಕ್ಕದ ಮನೆಯವರು, ಅಂದು ಬಂಧು ಬಳಗದವರು, ಹೀಗೆ ಸಮಾಜದೊಂದಿಗೆ ಕೂಡಿ ಬಾಳುವಾಗ ಎಲ್ಲವನ್ನ ಸಮತೋಲನದಿಂದ ಕಾಯ್ದುಕೊಳ್ಳುವ ಕ್ರಿಯೆ ಬಹಳ ಕ್ಲಿಷ್ಟವಾದದ್ದು ಹೌದು. ಆದರೆ ಅದನ್ನು ನಿರ್ವಹಿಸುವ ಬಗೆ ಸಾಹಸವೇ ಸರಿ. ಆ ಸಾಹಸಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು. ಆ ಸಾಹಸದಲ್ಲಿ ಕೂಡ ಒಂದು ನಿಜವಾದ ಸಂತಸ ಇದೆ, ಒಂದು ಸಂತೋಷವಿದೆ, ಒಂದು ನೆಮ್ಮದಿ ಇದೆ. ಮುಖ್ಯವಾಗಿ ಮಾನಸಿಕವಾದಂತಹ ಒಂದು ತೃಪ್ತಿ ಸಿಗುತ್ತೆ. ನಮ್ಮ ಜೀವನದಲ್ಲಿ ಎದುರಾಗುವ ದ್ವಂದ್ವಗಳನ್ನು ನಿರಾಕರಿಸಿ ಮುಕ್ತತೆಯಿಂದ ಸ್ವತಂತ್ರವಾಗಿ ಸಂಸಾರವನ್ನ ಸಮತೋಲನದಲ್ಲಿ ಸರಿದೂಗಿಸುವ ಸಾಹಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಮಾಡುವಲ್ಲಿ ನಾವೆಲ್ಲರೂ ಸುಂದರವಾದ ಕ್ಷಣವನ್ನ ಅನುಭವಿಸುತ್ತಾ, ಆ ಕ್ಷಣದಲ್ಲಿ ಎದುರಾಗುವಂತ ಸವಾಲುಗಳನ್ನ ಎದುರಿಸುತ್ತಾ ಬದುಕನ್ನ ಗೆಲ್ಲೋಣ. ಏನಂತೀರಿ? ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಮತ್ತು ಡಾಕ್ಟರ್ ಜಿ ಲಕ್ಷ್ಮಣ್ ಪ್ರಭು ಅವರು ಟಿವಿ ಸಂದರ್ಶನದಲ್ಲಿ ಹೇಳಿದ ಮಾತು ನೆನಪಾಗ್ತಾ ಇದೆ. ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಭಯಭೀತರಾಗಿದ್ದೇವೆ. ಕೋವಿಡ್-19 ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು. ಮಾನಸಿಕವಾದಂತ ಆ ಭಯದಿಂದ ನಾವು ಮುಕ್ತಿಯನ್ನ ಕಾಣಬೇಕಾಗಿದೆ. ಈ ರೋಗದ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಲೇಬೇಕಾಗಿದೆ. ಅದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಕೂಡ ಆಗಿದೆ. ಹಾಗಾಗಿ ಕನಿಷ್ಠ ಒಂದು 2 ಮೀಟರ್ನಷ್ಟಾದ್ರೂ ಒಂದು ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕ ದೈಹಿಕವಾಗಿ ಮಾಸ್ಕ್ ಅನ್ನು ಧರಿಸಿ, ತುರ್ತು ಕೆಲಸಗಳು ಇದ್ದಾಗ ಮಾತ್ರವೇ ಮನೆಯಿಂದ ಹೊರಗೆ ಹೋಗುವಂತಹದ್ದು, ಮಾತನಾಡುವಾಗಿರಬಹುದು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿರತರಾದಾಗ ಬಹಳಷ್ಟು ನಮ್ಮ ಬಗ್ಗೆ ನಾವು ಕಾಳಜಿಯನ್ನು ವಹಿಸಿಕೊಳ್ಬೇಕು ಅಂತ ಇರುವರು ವೈದ್ಯರು ಹೇಳಿದ್ದಾರೆ.
ಅಷ್ಟೇ ಅಲ್ಲದೆ ಯಾವುದೇ ಒಬ್ಬ ರೋಗಿಯನ್ನ ನಾವು ಪ್ರೀತಿಯಿಂದ ಕಾಣಬೇಕು. ಮುಖ್ಯವಾಗಿ ನಾವೆಲ್ಲರೂ ಕೂಡ ಆರೋಗ್ಯ ಸೂತ್ರವನ್ನ ತಪ್ಪದೆ ಪಾಲಿಸೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.